ಬೈದೂರಿನ ಶಾಸಕ ಗುರುರಾಜ ಶೆಟ್ಟಿ ಗಂಟಿಹೊಳಿ ಅವರು ಬೈದೂರಿನಲ್ಲಿ ಗದ್ದೆಗೆ ಇಳಿದು ನಾಟಿ ಮಾಡುವ ಮೂಲಕ ಗಮನವನ್ನ ಸೆಳೆದಿದ್ದಾರೆ. ಜೆಸಿಐ ಒಪ್ಪಂದ ರಾಷ್ಟ್ರೀಯ ಸೇವಾ ಯೋಜನೆ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೈಂದೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಬಂಜರು ಭೂಮಿಯನ್ನು ಹಸನಾಗಿಸುವ ಸಂಕಲ್ಪದೊಂದಿಗೆ ವಿದ್ಯಾರ್ಥಿಗಳಿಂದ ಗದ್ದೆ ನಾಟಿ ಎಂಬ ವಿಶೇಷ ಕಾರ್ಯಕ್ರಮವನ್ನು ಇಂದು ಆಯೋಜನೆ ಮಾಡಲಾಗಿತ್ತು. ಇದರಲ್ಲಿ ಭಾಗಿಯಾದಂತಹ ಶಾಸಕರು ಗುರುರಾಜ ಗಂಟಿಹೊಳಿ ಅವರು ವಿದ್ಯಾರ್ಥಿಗಳೊಂದಿಗೆ ನಾಟಿ ಕಾರ್ಯವನ್ನ ಮಾಡಿದರು. ಬಳಿಕ ಮಾತನಾಡಿದ ಅವರು ಕೃಷಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಲವು ಹಾಗೂ ಅರಿವು ಮೂಡಿಸುವಲ್ಲಿ ಈ ಕಾರ್ಯಕ್ರಮ ಮುನ್ನುಡಿ ಎಂದರು. ಜಾಸ್ತಿ ಆಯ್ತು ಅದು ಬದಿ ಅಲ್ದ ಬಳ್ಳಿ ಹತ್ತಿಯ ಡೈರೆಕ್ಷನ್ ಕೊಡ್ತಲ್ಲ ಅಲ್ಲ ಅಂದ್ರೆ ಮತ್ತೆ ಜೀವಮಾನದಿಗೆ ಅದ್ದಿ ಬದಿ ಬರ್ತಿದ್ದ ಒಂದು ನಿಮಿಷ ಏ ಮಕ್ಕಳು ಕೃಷ್ಣನಿಂದ ಕಾಣುವುದಿಲ್ಲ ಮಗನ ಒಂದು ಹೊತ್ತಿಗೆ ಎರಡೂ ಸಂಸ್ಥೆ ಕಡೆಯಿಂದ ಗದ್ದೆ ನಾಟಿ ಪ್ರಾತ್ಯಕ್ಷಿತೆ ಅಂತ ಅಂದ್ಕೊಂಡಿದ್ದೆ ನಾನು. ಇಲ್ಲ ಗದ್ದೆ ನಾಟಿ ಪೂರ್ತಿ ಮಾಡ್ತು ಅಂತ ಹೇಳಿದರು. ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದರು. ನಮಗೆ ಗದ್ದೆ ನಾಟಿ ಅನ್ನೋದು ಅದು ಎಷ್ಟೊತ್ತಿಗೂ ಅದು ಕಮರ್ಷಿಯಲ್ ಅಲ್ಲ, ನಮಗೆ ಕ್ರಾಪಿಗೆ ಬೇಕು ಉಂಬಕ್ಕೆ ಬೇಕಂತಲ್ಲ, ಅದು ನಮ್ಮ ಕಲ್ಚರ್. ಅದು ಅದ್ರಾಗೆ ಎಲ್ಲವೂ ದಾಟ್ಕೊಂತ ಬರ್ತದೆ. ಯಾವಾಗ ಗೆದ್ದೆ ನಟ್ಟಿ ಬಿಡುತ್ತೆ ನಮ್ದೊಂದು ಕಲ್ಚರೇ ತಪ್ಪಿ ಹೋಗ್ತದೆ. ನಮ್ಮ ಮನೆಗೆ ನಂದು ಹೇಳ್ಕಂತ ನಿಮಗೆ, ನಾ ಗೆದ್ದೆ ಹೂಡಿದೆ, ನಮ್ದು ಇದಲ್ಲ ಹೊಂಗಿ, ಇದು ಹೊಂಗಿ ಮಣ್ಣಲ್ಲ, ಇಲ್ಲ ನಮ್ಮಲ್ಲಿ ಕಡ್ಮಣ್ಣು, ನಮ್ಮಲ್ಲಿ ಗುಡ್ಡುಗಳ ಅವು ಕೂಟಿ ಕಲ್ಸೋದ್ರಿಂದ ಹಿಡಿದು ಕಡೆಗೆ ನಮ್ಮನ್ನೇ ಕರ್ಕೊ ಹುಟ್ಟವು. ಆ ರೀತಿವರೆಗೂ ಹೂಡ್ದಾರ ನಾವು. ಸಸಿ ಕಟ್ಟು ಹೊತ್ತಿತ್ತು, ಅಮ್ಮ ಅಕ್ಕನ ಶಕ್ತಿಗೆ ನೆಟ್ಟಿತ್ತು, ಉದಯತಕ ಮಾಡಿದೆ. ಕಡೆಗೆ ಗೆದ್ದೆ ಕೊಯ್ಲಿಗೆ ಹೋಯ್ತು, ಎಲ್ಲವೂ ಆಯ್ತು. ಅಂಥದ್ದೊಂದು ಜೀವನ ನಮ್ಗೆ ಅವಕಾಶ ಸಿಕ್ಕಿತ್ತು ನಮ್ಮ ಬದುಕಿನಾಗೆ. ಹಾಗೆ ನಿಮಗೆ ಕೆಲವರಿಗೆ ಸಿಕ್ಕಿತ್ತು, ಕೆಲವರಿಗೆ ಸಿಗಲಿಲ್ಲ ಅಂತ ಹೇಳ್ರಿ. ಅಂಥರಿಗೂ ಸಹಿತ ಒಂದು ಈ ಸಂಸ್ಥೆಯವರ ಒಂದು ಅವಕಾಶ ಮಾಡಿ ಕೊಟ್ಟಿದೆ. ಆ ಗೆದ್ದಿ ನಟ್ಟಿ ಖುಷಿ ಮೂಡ್ ನಿಮ್ಗೆ ಗೊತ್ತಾಗ್ತದೆ. ಮಾಡ್ತಾ 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 ಒಂದು ಮೂಡ್ ಚೇಂಜ್ ಆಗ್ತಾ ಹೊತ್ತಿಗೆ ಗೆದ್ದಿ ಮುಗುವತ್ತಿಗೆ ಒಂದು ಸಾರ್ಥಕತೆ ಸಮಾಧಾನನೂ ಬರ್ತತ್ತೆ. ಕಡೆಗೆ ಒಂದು 2 ತಿಂಗಳು ಬಿಟ್ಟು ಒಂದ್ಸತಿ ಕೊಂಡ್ಕೋಪ ನಾವು ನೆಟ್ಟದ್ದು ಹೆಂಗೆ ಅಂತೇಳಿ ಅನ್ಸುತ್ತೆ. ಅಂಥದ್ದೊಂದು ಅವಕಾಶ ಮಾಡಿ ಕೊಟ್ಟಿದ್ರೆ ಒಳ್ಳೆ ಒಂದು ಕಾರ್ಯಕ್ರಮ.